ದೇಶದ ಆರ್ಥಿಕ ವ್ಯವಸ್ಥೆಯಲ್ಲಿ ಸಹಕಾರಿ ಕ್ಷೇತ್ರದ ಒಂದು ಕೊಡುಗೆ ಎನ್ನುವಂಥದ್ದು ಅತ್ಯದ್ಭುತವಾಗಿರುವಂಥದ್ದು. ಸಹಕಾರಿ ರಂಗ ಎನ್ನುವಂಥದ್ದು ಬೆಳವಣಿಗೆಯಾದ ನಂತರ ದೇಶದ ಆರ್ಥಿಕ ವ್ಯವಸ್ಥೆಯಲ್ಲಿ ಉನ್ನತವಾದಂತಹ ಬೆಳವಣಿಗೆಗಳು ಕೂಡ ಆಗಿವೆ. ಅದರಲ್ಲೂ ಬಹಳ ಮುಖ್ಯವಾಗಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಂತೂ ಸಹಕಾರಿ ಕ್ಷೇತ್ರ ಅತ್ಯದ್ಭುತವಾಗಿ ಬೆಳೆದು ನಿಂತಿರುವಂಥದ್ದು ಮತ್ತು ಹಣಕಾಸಿನ ವ್ಯವಹಾರ ಆಗಿರ್ಬೋದು, ಆರ್ಥಿಕ ಕ್ಷೇತ್ರದಲ್ಲಿ ಮತ್ತು ಸಮಾಜದಲ್ಲಿ ಸಾಮಾಜಿಕ ಜೀವನವನ್ನು ರೂಪಿಸುವಲ್ಲಿ ಜನರ ಜೊತೆಗೆ ಬೆರೆತು ಅವರ ಜೊತೆಗೆ ಆರ್ಥಿಕ ಕ್ಷೇತ್ರದಲ್ಲಿ ಕೂಡ ಅವರನ್ನು ಮೇಲಕ್ಕೆತ್ತುವಂತಹ ಕಾರ್ಯವನ್ನು ಮಾಡ್ತಾ ಇರುವಂಥದ್ದು ಸಹಕಾರಿ ಕ್ಷೇತ್ರ. ಬಹುಶಃ ಇವತ್ತು ಎಲ್ಲ ಸಹಕಾರಿ ಕ್ಷೇತ್ರಗಳಿಗೆ ಒಂದು ಮಾರ್ಗದರ್ಶಕ ಕ್ಷೇತ್ರ ರಂಗದಲ್ಲಿ ಇರುವಂಥದ್ದು ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕು ಮಂಗಳೂರು. ಇದರ ಒಂದು ಆಶಯದಂತೆ ಮಾರ್ಗದರ್ಶನದಂತೆ ತಾಲೂಕಿನ ಇಡೀ ಜಿಲ್ಲೆಯ ಸಹಕಾರಿ ಸಂಘಗಳು ಇವತ್ತು ಬೆಳವಣಿಗೆಯ ಹಂತದಲ್ಲಿವೆ. ಈ ಒಂದು ಹಂತದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕು ಮತ್ತು ನವೋದಯ ಗ್ರಾಮ ವಿಕಾಸ ಚಾರಿಟೇಬಲ್ ಟ್ರಸ್ಟ್ ಇದರ ಆಶ್ರಯದಲ್ಲಿ ಪ್ರತಿ ವರ್ಷವೂ ಕೂಡ ಕ್ರೀಡಾಕೂಟಗಳು ನಡೆಯುತ್ತದೆ. ಸಹಕಾರಿ ಸಂಘಗಳ ಸದಸ್ಯರಿಗಾಗಿರ್ಬೋದು, ನವೋದಯ ಗ್ರಾಮ ವಿಕಾಸ ಇದರ ಸದಸ್ಯರಿಗಾಗಿರ್ಬೋದು ಈ ಕ್ರೀಡಾಕೂಟಗಳಾಗ್ತವೆ ಪ್ರತಿ ವರ್ಷವೂ ಕೂಡ. ಈ ಬಾರಿ ಪುತ್ತೂರಿನಲ್ಲಿ ಈ ಕ್ರೀಡಾಕೂಟ ಆಯೋಜನೆ ಆಗಿದೆ. ಜಿಲ್ಲಾ ಮಟ್ಟದ ಕ್ರೀಡಾಕೂಟ ಬಹಳ ಅಪರೂಪದ ಕಾರ್ಯಕ್ರಮ ಎಂಬಂತೆ ಕ್ರೀಡಾ ಕ್ಷೇತ್ರದಲ್ಲಿ ಇದಕ್ಕೆ ಸರ್ವ ರೀತಿಯಾದಂತಹ ಸಿದ್ಧತೆಗಳು ಕೂಡ ಆಗಿವೆ. ಪುತ್ತೂರು ತಾಲೂಕಿನ ಜೂನಿಯರ್ ಕಾಲೇಜ್ ಕೊಂಬೆಟ್ಟು ಈ ಕ್ರೀಡಾಂಗಣದಲ್ಲಿ ಇದಕ್ಕೆ ಸರ್ವವಾದಂಥ ಸಿದ್ಧತೆ ನಡೀತಾ ಇದೆ. ನವೆಂಬರ್ 30ರಂದು ಈ ಕ್ರೀಡಾಕೂಟ ಆಯೋಜನೆಯಾಗಿದೆ. ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ನ ನಿರ್ದೇಶಕರಾಗಿರುವಂತಹ ಶಶಿಕುಮಾರ್ ರೈ ಬಾಲ್ಯೋಟಿ ಇವರ ಸಂಚಾಲಕತ್ವದಲ್ಲಿ ಎಲ್ಲ ರೀತಿಯ ಸಿದ್ಧತೆಗಳು ಇಲ್ಲಿ ನಡೀತಾ ಇದೆ. ಬನ್ನಿ, ಈ ಕ್ರೀಡಾಕೂಟದ ಜಿಲ್ಲಾ ಮಟ್ಟದ ಕ್ರೀಡಾಕೂಟಕ್ಕೆ ಯಾವ ರೀತಿಯ ಸಿದ್ಧತೆಗಳಾಗಿವೆ ಮತ್ತು ಯಾವೆಲ್ಲ ಗಣ್ಯರು ಭಾಗವಹಿಸಲಿದ್ದಾರೆ, ಯಾವ ರೀತಿಯಲ್ಲಿ ಇದು ನಡೆಯಲಿದೆ ಎಂಬುದರ ಬಗ್ಗೆ ಸಂಚಾಲಕರಾಗಿರುವಂತಹ ಶಶಿಕುಮಾರ್ ರೈ ಬಾಲ್ಯೋಟಿ ಅವರ ಜೊತೆ ಮಾತಾಡೋಣ. ಬನ್ನಿ. ಅಭಿನಂದನೆಗಳು. ಪುತ್ತೂರು ತಾಲೂಕಿನಲ್ಲಿ ಒಂದು ಜಿಲ್ಲಾ ಮಟ್ಟದ ಕ್ರೀಡಾಕೂಟವನ್ನು ಆಯೋಜಿಸ್ತಾ ಇದ್ದೀರಾ. ಬಹುಶಃ ಇಲ್ಲಿ ಒಂದು ಪುತ್ತೂರಿನಲ್ಲಿ ಇದನ್ನು ಆಯೋಜಿಸಬೇಕೆನ್ನುವಂತಹ ಮೊದಲ ನಿಮಗೆ ಪ್ರೇರಣೆ ಸಿಕ್ಕಿದ್ದು ಹೇಗೆ? ಇದಕ್ಕೆ ಮೊಳಹಳ್ಳಿ ಶಿವರಾಯರಿಂದ ಸ್ಥಾಪನೆಗೊಂಡಂತಹ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕು ಈಗ ಪುತ್ತೂರಿನ ಟೌನ್ ಹಾಲ್ನಲ್ಲಿ ಆವಾಗಿನ ಕಾರ್ಯಕ್ಷೇತ್ರ ಇತ್ತು. ಅಲ್ಲಿಂದ ಮುಂದುವರಿದು ಇವತ್ತು ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕು ರಾಷ್ಟ್ರ ಮಟ್ಟದಲ್ಲೇ ಪ್ರಥಮ ಸ್ಥಾನವನ್ನು ಪಡೆಯಲಿಕ್ಕೆ ಕಾರಣ ಆಗಿದೆ. ಮೊಳಹಳ್ಳಿ ಶಿವರಾಯರಿಂದ ಪ್ರೇರಿತವಾದ ಪುತ್ತೂರಿನಲ್ಲೇ ಕ್ರೀಡಾಕೂಟವನ್ನು ಆಯೋಜಿಸಬೇಕು ಎನ್ನುವಂಥದ್ದು ನಮ್ಮ ಅಧ್ಯಕ್ಷರಾದ ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಅವರ ಮಹದಾಸೆ ಇತ್ತು. ಅದನ್ನು ಪೂರೈಸಬೇಕು ಎನ್ನುವಂಥ ದೃಷ್ಟಿಯಿಂದ ಕಳೆದ 1919ರಲ್ಲಿ ಇಲ್ಲಿ ನಮ್ಮ ಕೇಂದ್ರ ಸಹಕಾರಿ ಬ್ಯಾಂಕಿನ 100ನೇ ವರ್ಷದ ಶತಮಾನೋತ್ಸವದ ಅಂಗವಾಗಿ ಇಲ್ಲಿ ಕ್ರೀಡಾಕೂಟವನ್ನು ತಾಲೂಕು ಮಟ್ಟದ ಕ್ರೀಡಾಕೂಟವನ್ನು ಆಯೋಜಿಸಿದ್ದೆವು. ಸುಮಾರು 5,000 ಜನರನ್ನು ಸೇರಿಸಿಕೊಂಡು ಈ ಕ್ರೀಡಾಂಗಣದಲ್ಲಿ ನಾವು ಆ ಕ್ರೀಡಾಕೂಟವನ್ನು ಆಯೋಜಿಸಿದ್ದೆವು. ಈ ಸಲ ಅಧ್ಯಕ್ಷರ ಅಪೇಕ್ಷೆ ಇತ್ತು, ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಸಹಕಾರಿಗಳನ್ನು ಪುತ್ತೂರಿನಲ್ಲೇ ಸೇರಿಸಿ ಕ್ರೀಡಾಕೂಟವನ್ನು ಮಾಡಬೇಕು ಎನ್ನುವಂಥ ಅಪೇಕ್ಷೆ ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ಅವರದಿತ್ತು. ತದನಂತರ ಉಡುಪಿಯಲ್ಲಿ ಜನವರಿ 7ನೇ ತಾರೀಕಿಗೆ ಈ ಕ್ರೀಡಾಕೂಟವನ್ನು ಹಮ್ಮಿಕೊಂಡಿದ್ದೇವೆ. ಬಹುಶಃ ಪುತ್ತೂರಿನ ಈ ಕ್ರೀಡಾಕೂಟ ಅವಿಸ್ಮರಣೀಯವಾಗಬೇಕು ಎನ್ನುವಂಥ ದೃಷ್ಟಿಯಿಂದ ಸುಮಾರು 15ರಿಂದ 20,000 ಜನರು ಸೇರುವಂತಹ ನಮ್ಮಲ್ಲಿ ಈಗಾಗಲೇ ಸುಮಾರು 18ರ ತನಕ ಜನ ಆಗಿದೆ. ನಾಳೆ ದಿವಸ 20 ಆಗ್ತದೆ ಎನ್ನುವಂಥ ಭವಿಷ್ಯ ನಮ್ಮಲ್ಲಿದೆ. ಆ 20,000 ಜನರಿಗೆ ಯಾವ ವ್ಯವಸ್ಥೆಗಳ ಬೇಕಾ, ಉಪಹಾರ ಇರಬಹುದು, ಬೆಳಗಿನ ಉಪಹಾರ ಇರಬಹುದು, ಮಧ್ಯಾಹ್ನದ ಊಟದ ವ್ಯವಸ್ಥೆ ಇರಬಹುದು, ಸಂಜೆಯ ಉಪಹಾರದ ವ್ಯವಸ್ಥೆಯನ್ನು ನಾವು 20,000 ಜನರಿಗೆ ಮಾಡುವಂಥ ಬಾಣಸಿಗರು ಈಗಾಗಲೇ ಬಂದಿದ್ದಾರೆ. ಆ ಕಾರ್ಯಕ್ರಮವನ್ನು ಹಾಕಿಕೊಂಡಿದ್ದೇವೆ. ಬಹುಶಃ ಎಷ್ಟು ಜನ ಸೇರ್ತಾರ ಇಷ್ಟರವರೆಗೆ ಕ್ರೀಡಾಂಗಣದಲ್ಲಿ ಈ ರೀತಿಯ ಕಾರ್ಯಕ್ರಮ ಆಗಿರಲಿಕ್ಕಿಲ್ಲ. 20,000 ಜನ ಸೇರಿದರೂ ಆ 20,000 ಜನರು ಪಥಸಂಚಲನದಲ್ಲಿ ಭಾಗವಹಿಸಬೇಕು. ಯಾವುದೇ ಒಬ್ಬ ಕ್ರೀಡಾಂಗಣಕ್ಕೆ ನಮ್ಮ ಸದಸ್ಯರು ಯಾರು ಬರ್ತಾರ ಅವರು ಪಥಸಂಚಲನದಲ್ಲಿ ಭಾಗವಹಿಸಿ ಆ ಪಥಸಂಚಲನದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕ್ರೀಡಾಪಟುಗಳಾಗಿ ಮೆರೆಯಬೇಕು ಎನ್ನುವಂತಹ ಒಂದು ದೃಷ್ಟಿಯಿಂದ ನಾವು ಈ ಕ್ರೀಡಾಕೂಟವನ್ನು ಇಟ್ಟುಕೊಂಡಿದ್ದೇವೆ. ತದನಂತರ ನಮ್ಮ ಮಂತ್ರಿ ಮಹೋದಯರು ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಕ್ಷೇತ್ರದ ಶಾಸಕರು, ಸಂಸದರು, ಮಾಜಿ ಶಾಸಕರು ಹಾಗೂ ಸಹಕಾರಿ ಧುರೀಣರು ಇವರೆಲ್ಲ ಭಾಗವಹಿಸಿಕೊಂಡು ಈ ಕಾರ್ಯಕ್ರಮ ಅದ್ಭುತವಾಗಿ ಇಷ್ಟರವರೆಗೆ ಈ ಭಾಗದಲ್ಲಿ ನಡೆಯದಂತಹ ಕಾರ್ಯಕ್ರಮ ಆಗ್ತದೆ ಎನ್ನುವಂಥದ್ದನ್ನು ಈಗಾಗಲೇ ನೀವು ಊಹಿಸಿರ್ಬೋದು. ಕ್ರೀಡಾಂಗಣವನ್ನು ಸಜ್ಜುಗೊಳಿಸಿದ್ದೇವೆ. ಬಂದಿರುವಂತಹ ಎಲ್ಲ ಅತಿಥಿ ಅಭ್ಯಾಗತರಿಗೆ ಬೇಕಾದಂತಹ ವ್ಯವಸ್ಥೆಗಳನ್ನು ಮಾಡಿದ್ದೇವೆ. ಹಾಗೆ ಎಲ್ಲ ಕ್ರೀಡಾಪಟುಗಳಿಗೆ ಉತ್ತಮವಾದ ನಮ್ಮ ಈ ನಾಳೆಯ ಕ್ರೀಡಾಕೂಟದಲ್ಲಿ ಪಥಸಂಚಲನಕ್ಕೆ 5 ತಾಲೂಕುಗಳಿಗೆ 5 ಪ್ರಶಸ್ತಿಗಳನ್ನು ನೀಡುವಂಥ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಈ ಎಲ್ಲ ಕಾರ್ಯಕ್ರಮಕ್ಕೆ ಈಗಾಗಲೇ ಕ್ರೀಡಾಂಗಣ ಸಜ್ಜುಗೊಂಡಿದೆ. ಈ ಕ್ರೀಡಾಂಗಣ ಸಜ್ಜುಗೊಳಿಸುವಲ್ಲಿ ನಮಗೆ ನಮ್ಮ ಪುತ್ತೂರಿನ ಶಾಸಕರಾದ ಅಶೋಕ್ ಕುಮಾರ್ ರೈ ಅವರು ಈ ಕ್ರೀಡಾಂಗಣಕ್ಕೆ ಸುಮಾರು 10 ಲಕ್ಷ ರೂಪಾಯಿಗಳ ಕ್ರೋಢೀಕರಣವನ್ನು ನೀಡಿ ಅದರ
ವಿಚಾರವಾಗಿ ರಾಮಕೃಷ್ಣ ಪ್ರೌಢಶಾಲೆಯ ಸಂಚಾಲಕರಾದ ಕಾವು ಹೇಮನಾಥ್ ಶೆಟ್ಟರವರ ಮಾರ್ಗದರ್ಶನದಲ್ಲಿ ಈ ಒಂದು ಕ್ರೀಡಾಂಗಣ ಸಜ್ಜುಗೊಳ್ತಾ ಇದೆ. ನಾಡ್ದು ನಮ್ಮ ಕ್ರೀಡಾಂಗಣ ನಡೆದ ತಕ್ಷಣ ರಾಜ್ಯ ಮಟ್ಟದ ಸರಕಾರಿ ಶಾಲೆಗಳ ಎಲ್ಲ ಕ್ರೀಡಾಪಟುಗಳ ಕ್ರೀಡಾಕೂಟ ಇಲ್ಲಿ ಜರಗಲಿಕ್ಕಿದೆ. ವಿಶೇಷವಾಗಿ ಈ ಕ್ರೀಡಾಂಗಣವನ್ನು ಉದ್ಘಾಟಿಸುವಂಥ ಸೌಭಾಗ್ಯ ಸಹಕಾರಿಗಳಿಗೆ ಆಗಿದೆ ಎನ್ನುವಂಥದ್ದನ್ನು ನಾನು ಹೇಳಲಿಕ್ಕೂ ಸಂತೋಷ ಪಡ್ತೇನೆ. ಸರ್, ಈಗ 20,000ದಷ್ಟು ಮಂದಿ ಭಾಗವಹಿಸ್ತಾರೆ ಅಂತ ಹೇಳಿದರೆ, ಯಾರೆಲ್ಲ ಈ ಕ್ರೀಡೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ? ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘಗಳ ಎಲ್ಲ ಆಡಳಿತ ಮಂಡಳಿ ಮತ್ತು ಸಿಬ್ಬಂದಿ ವರ್ಗದವರು ಸದಸ್ಯರು. ಪುತ್ತೂರು ತಾಲೂಕಿನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದವರು ಇನ್ನೊಂದು ತಾಲೂಕಿನ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದವರೊಂದಿಗೆ ಅವರ ಕಾಂಪಿಟೇಷನ್, ಹಗ್ಗ ಜಗ್ಗಾಟದಲ್ಲಿ ಆ ಕಾಂಪಿಟೇಷನನ್ನು ಮಾಡ್ತೇವೆ. ಈ 100 ಮೀಟರ್ ಓಟದಲ್ಲಿ ಎಲ್ಲ ಕೃಷಿ ಪತ್ತಿನ ಸಹಕಾರಿ ಸಂಘದ ಸದಸ್ಯರುಗಳು ಲೇಡೀಸ್ ಮತ್ತು ಜೆಂಟ್ಸ್ ಎನ್ನುವಂಥ 2 ವಿಭಾಗಗಳನ್ನು ಮಾಡಿ ಅವರಿಗೆ ಆ ಕ್ರೀಡಾಕೂಟವನ್ನು ಆಯೋಜಿಸಿದ್ದೇವೆ. ಇತರ ಸಹಕಾರಿ ಸಂಘಗಳ ಸದಸ್ಯರು, ಪತ್ತಿನ ಸಹಕಾರಿ ಸಂಘ ಇರಬಹುದು, ಕ್ರೆಡಿಟ್ ಇರಬಹುದು, ಇನ್ನಿತರ ಸಹಕಾರಿ ಸಂಘಗಳ ಸದಸ್ಯರಿಗೆ ಇನ್ನೊಂದು ರೀತಿಯ ತಾಲೂಕು ವೈಸ್ ಕ್ರೀಡಾಕೂಟವನ್ನು ಆಯೋಜಿಸಿದ್ದೇವೆ. ನವೋದಯ ಸದಸ್ಯರಿಗೆ ಅವರದೇ ಆದ ಪುತ್ತೂರು ತಾಲೂಕಿನ ನವೋದಯ ಸದಸ್ಯರಿಗೆ ಹಗ್ಗ ಜಗ್ಗಾಟ, ಇನ್ನಿತರ ಕ್ರೀಡಾಕೂಟವನ್ನು ಇನ್ನೊಂದು ತಾಲೂಕಿನವರೊಂದಿಗೆ ಮಾಡುವಂಥ ಏರ್ಪಾಡನ್ನು ಮಾಡಿದ್ದೇವೆ. ಹಾಗೆಯೇ ನಮ್ಮ DCC ಬ್ಯಾಂಕಿನ ಸಿಬ್ಬಂದಿ ವರ್ಗದವರಿಗೆ ಪುತ್ತೂರು ತಾಲೂಕು ವೈಸ್ ಬಂಟ್ವಾಳ ಬರ್ಬೋದು, ಸುಳ್ಯ ಬರ್ಬೋದು, ಮಂಗಳೂರು ಬರ್ಬೋದು, ಬೆಳ್ತಂಗಡಿ ಬರ್ಬೋದು, ಈ ರೀತಿಯ ಕಾರ್ಯಕ್ರಮಗಳನ್ನು ಇಟ್ಟುಕೊಂಡಿದ್ದೇವೆ. ಬಹುಶಃ ಎಲ್ಲರೂ ಸಹಕಾರಿಗಳು ಸೇರಬೇಕು, ಸಹಕಾರಿಗಳ ಜಾತ್ರೆ ಆಗಬೇಕು. ಎಲ್ಲ ಸಹಕಾರಿಗಳ ಪರಿಚಯ, ದಕ್ಷಿಣ ಕನ್ನಡ ಜಿಲ್ಲೆಯ ಯಾರು ಸಹಕಾರಿಗಳಿದ್ದಾರೆ ಅವರ ಪರಿಚಯ ಎಲ್ರಿಗೂ ಆಗ್ತದೆ. ಮುಂದಿನ ಹಂತಗಳಲ್ಲಿ ಕ್ರೀಡಾಕೂಟವನ್ನು ಬರುವ ವರ್ಷದಿಂದ ಅಧ್ಯಕ್ಷರಲ್ಲಿ ನಾವು ವಿಜ್ಞಾಪನೆಯನ್ನು ಮಾಡಿಕೊಂಡು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅದನ್ನು 2 ದಿವಸ 3 ದಿವಸ ಮಾಡುವಂಥ ವ್ಯವಸ್ಥೆಯನ್ನು ಮಾಡ್ತೇವೆ. ಬಹುಶಃ ಇದು ಕೇವಲ ನಮ್ಮ ವ್ಯಾವಹಾರಿಕ ಜೀವನ, ಇಡೀ ವರ್ಷ ಡೆಪಾಸಿಟ್ ಪಡೆಯೋದು, ಸಾಲ ನೀಡೋದು, ಇನ್ನಿತರ ಚಟುವಟಿಕೆಗಳನ್ನು ಮಾಡೋದು ಇರುತ್ತೆ ಹೊರತು ಒಂದು ದಿವಸ ನಮ್ಮ ಸಹಕಾರಿಗಳೆಲ್ಲರೂ ಕ್ರೀಡಾಂಗಣದಲ್ಲಿ ಅಬ್ಬರದಿಂದ ತಮ್ಮ ಶಕ್ತಿ ಪ್ರದರ್ಶನವನ್ನು ನೀಡಬೇಕು ಎನ್ನುವಂಥ ದೃಷ್ಟಿಯಿಂದ ಈ ಕ್ರೀಡಾಕೂಟವನ್ನು ಮಾಡಿದ್ದೇವೆ. ಇದೊಂದು ಕ್ರೀಡಾ ಜಾತ್ರೆಯಾಗಿ ಮುಂದುವರಿಯುತ್ತದೆ ಎನ್ನುವಂಥದ್ದನ್ನು ಹೇಳಲಿಕ್ಕೂ ನಾನು ಸಂತೋಷ ಪಡ್ತೇನೆ. ಕ್ರೀಡಾ ಜಾತ್ರೆಯಾಗಿ ನಡೆಯುತ್ತದೆ ಎನ್ನುವಂಥದ್ದು ಮತ್ತು ಮುಂದಿನ ವರ್ಷಗಳಲ್ಲಿ ಇನ್ನಷ್ಟು ಹೆಚ್ಚಿನ ರೀತಿಯಲ್ಲಿ ಇದನ್ನು ನಡೆಸುವಂತಹ ಒಂದು ಉದ್ದೇಶ ಕೂಡ ಇದೆ ಅಂತ ಹೇಳ್ತೀರಿ. ನಾಳೆಯ ಕಾರ್ಯಕ್ರಮ ಬೆಳಗ್ಗಿನಿಂದ ಸಂಜೆಯವರೆಗೆ ಯಾವ ರೀತಿಯಾಗಿ ನಡೆಯುತ್ತದೆ? ನಾಳೆ ಬೆಳಗ್ಗೆ 9 ಗಂಟೆಗೆ ನಮ್ಮ ಸಹಕಾರ ಮಂತ್ರಿಗಳಾದ ರಾಜಣ್ಣನವರು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾರೆ. ಉದ್ಘಾಟನೆ ಆದ ತಕ್ಷಣ ನಾವು ಪಥಸಂಚಲನವನ್ನು ಮಾಡ್ತೇವೆ. ಪಥಸಂಚಲನದಲ್ಲಿ ನಮಗೆ ಸುಮಾರು 60 ಜನ ಕಲಶವನ್ನು ಹಿಡಿದುಕೊಂಡು 2 ಜನ ಕೊಂಬು ವಾದಕರೊಂದಿಗೆ ಮುಂಭಾಗದಲ್ಲಿ ಹೋದರೆ 90 ಜನ ರಾಮಕೃಷ್ಣ ಶಾಲೆಯ ವಿದ್ಯಾರ್ಥಿಗಳು ಭಾರತ ಧ್ವಜದ ಆಕಾರದಲ್ಲಿ ತಮ್ಮ ವೇಷಭೂಷಣ ಆಗಿರ್ಬೋದು, ಫ್ಲ್ಯಾಗ್ಗಳಾಗಿರ್ಬೋದು, ಅದನ್ನು ಹಿಡ್ಕೊಂಡು ಪಥಸಂಚಲನದಲ್ಲಿ ಹೋಗ್ತಾರೆ. ಹಿಂಭಾಗದಲ್ಲಿ ಹೊನ್ನಾವರ ಬ್ಯಾಂಡ್ ಸೆಟ್ನ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಆ ನಂತರ ಪುತ್ತೂರು ತಾಲೂಕಿನ ನಮ್ಮ ಕ್ರೀಡಾಪಟುಗಳು ಸುಮಾರು 8,000 ತನಕ ಇದ್ದಾರೆ. ಅವರು ಮುಂಭಾಗದಲ್ಲಿ ಹೋಗುವಂಥ ವ್ಯವಸ್ಥೆಯನ್ನು ಮಾಡ್ತಾರೆ. ಆನಂತರ ಚೆಂಡೆ ಸೆಟ್ಟು, ನಮ್ಮ ಕೊಂಚಾಡಿ ಚೆಂಡೆ ಸೆಟ್ಟನ್ನು ಮಾಡಿದ್ದೇವೆ. ಕೊಂಚಾಡಿ ಚೆಂಡೆ ಸೆಟ್ನ ಹಿಂಭಾಗದಲ್ಲಿ ಸುಳ್ಯ ತಾಲೂಕಿನ ಕ್ರೀಡಾಪಟುಗಳು ಪಥಸಂಚಲನದಲ್ಲಿ ಭಾಗವಹಿಸ್ತಾರೆ. ಸುಮಾರು 3,000 ರಿಂದ 4,000 ಜನರು ಭಾಗವಹಿಸ್ತಾರೆ. ಅದನಂತರ ನಮ್ಮ ಬಂಟ್ವಾಳದವರು ಇರ್ತಾರೆ, ಅವರೊಂದಿಗೆ ನಾಸಿಕ್ ಬ್ಯಾಂಡಿನ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಹೀಗೆ ಹಂತ ಹಂತವಾಗಿ ಈ ಕೆಲಸ ಕಾರ್ಯಗಳು ನಡೀತವೆ. ಪ್ರಥಮವಾಗಿ ಕೇಂದ್ರ ಸಹಕಾರಿ ಬ್ಯಾಂಕಿನ ಸಿಬ್ಬಂದಿ ವರ್ಗದವರು ಪಥಸಂಚಲನದಲ್ಲಿ ಭಾಗವಹಿಸ್ತಾರೆ ತಾಲೂಕಿನ. ಹಾಗೆ ಇನ್ನು ಆನಂತರ ಕೃಷಿ ಪತ್ತಿನ ಸಹಕಾರಿ ಸಂಘಗಳ ಸದಸ್ಯರು ಭಾಗವಹಿಸ್ತಾರೆ. ಆನಂತರ ನವೋದಯ ಸದಸ್ಯರು ಈ ಪಥಸಂಚಲನದಲ್ಲಿ ಭಾಗವಹಿಸ್ತಾರೆ. ಹೀಗೆ 20,000 ಜನರು ಈ ಒಂದು ಪಥಸಂಚಲನದಲ್ಲಿ ಭಾಗವಹಿಸುವಂಥ ವಿಶೇಷತೆ ಬಹುಶಃ ಇಷ್ಟರವರೆಗೆ ಯಾವುದೇ ಕ್ರೀಡಾಂಗಣದಲ್ಲಿ ಜರಗಿರಲಿಕ್ಕಿಲ್ಲ ಎನ್ನುವಂಥದ್ದು ನಮ್ಮ ಆಶಯ. ಈಗ 20,000 ಮಂದಿ ಆಗಮಿಸ್ತಾರೆ ಅಂತ ಹೇಳ್ತೀರಿ. ಅವರಿಗೆ ಏನೆಲ್ಲ ವ್ಯವಸ್ಥೆಗಳಾಗಿರ್ಬೋದು ಅಥವಾ ಅವರು ಬರುವಂಥ ವ್ಯವಸ್ಥೆ ಆಗಿರ್ಬೋದು, ಇಲ್ಲಿ ಊಟೋಪಚಾರದ ವ್ಯವಸ್ಥೆ ಆಗಿರ್ಬೋದು, ಅದು ಯಾವ ರೀತಿಯಾಗಿ ನಡೀತದೆ? ನಾಳೆ ಬರುವಂಥ ವ್ಯವಸ್ಥೆ ನಮ್ಮ ನವೋದಯ ಸದಸ್ಯರಿಗೆ ಪೂರ್ತಿ ನಾವು ನವೋದಯ ಟ್ರಸ್ಟ್ನ ಮೂಲಕ ವಾಹನದ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಕೇಂದ್ರ ಸಹಕಾರಿ ಬ್ಯಾಂಕಿನ ಸಿಬ್ಬಂದಿಗಳು ಸ್ವಲ್ಪ ಬಲಿಷ್ಠರಿದ್ದಾರೆ, ಅವರು ಅವರಷ್ಟಕ್ಕೆ ಬರುವಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರುಗಳು ಸೇರಿಕೊಂಡು ಕೃಷಿ ಪತ್ತಿನ ಸಹಕಾರಿ ಸಂಘದಿಂದಲೇ ವಾಹನಗಳನ್ನು ಗೊತ್ತುಪಡಿಸಿ ಅವರಷ್ಟಕ್ಕೆ ಅವರು ಬರುವಂಥ ವ್ಯವಸ್ಥೆಯನ್ನು ಮಾಡ್ತಾರೆ. ಮತ್ತು ಎಲ್ಲ 20,000 ಜನರಿಗೂ ಇಲ್ಲಿ ಕೂತ್ಕೊಳ್ಳಿಕ್ಕೆ ಸುಮಾರು 4,500 ಚೇರ್ನ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಮತ್ತು ಕ್ರೀಡಾಂಗಣದಿಂದ ಚಾರುಗಳನ್ನು ತೆರವು ಮಾಡುವ ವಿಷಯ ಇರುವುದರಿಂದ ನಾವು
ಆಸನವನ್ನು ಮಾಡಲಿಲ್ಲ. ಎಲ್ಲರೂ ನಿಂತುಕೊಂಡು ಸಹಕಾರಿಗಳು 1 ಗಂಟೆಯ ತನಕ ಸಭಾ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ವ್ಯವಸ್ಥೆಗೆ ಪೂರಕವಾಗಿ ಕೆಲಸ ಕಾರ್ಯಗಳನ್ನು ಮಾಡಿದ್ದೇವೆ. ಬಹುಶಃ ಸ್ವಲ್ಪ ಬಿಸಿಲಾದರೂ ನಮ್ಮ ಸಹಕಾರಿಗಳು ತಡೆದುಕೊಳ್ತಾರೆ. ಅವರಿಗೆ ಬೇಕಾದಂಥ ಬಾಯಾರಿಕೆಗೆ ಬೇಕಾದಂಥ ನೀರಿನ ವ್ಯವಸ್ಥೆ, ಮಜ್ಜಿಗೆಯ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಹಾಗೆ ಬೆಳಗಿನ ಜಾವ ಬಂದ ತಕ್ಷಣ ಅವರಿಗೆ ಇಡ್ಲಿ ಮತ್ತು ಅವಲಕ್ಕಿ, ಸಜ್ಜಿಗೆ, ಗಟ್ಟಿಯ ಉಪಹಾರದ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಚಹಾ ಮತ್ತು ಕಾಫಿಯ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಮಧ್ಯಾಹ್ನಕ್ಕೆ ನಾವು ಮದುವೆಯ ಊಟದ ಥರ ಭೋಜನವನ್ನು ಮಾಡಿದ್ದೇವೆ. ಪ್ರಥಮವಾಗಿ ಉಪ್ಪಿನಕಾಯಿ ಇರ್ತದೆ, ಪಲ್ಯ ಇರ್ತದೆ, ಸಾರು, ಸಾಂಬಾರು, ಹುಲಿಕೊದ್ದೆಲು, ಮೆಣಸಿನಕಾಯಿ ಮತ್ತು ಅನ್ನ, ಪಾಯಸ, ಲಾಡು, ಇಷ್ಟು ವ್ಯವಸ್ಥೆಯನ್ನು ಎಲ್ಲ 20,000 ಜನರಿಗೂ ನೀಡುವಂಥ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಅದೇ ರೀತಿ ಸಂಜೆಯ ಹೊತ್ತಿಗೆ ಬಾಳೆಕಾಯಿ ಪೋಡಿ ಮತ್ತು ಚಹಾದ ವ್ಯವಸ್ಥೆಯನ್ನು ಕೂಡ ನಾವು ಎಲ್ಲರ ಜನರಿಗೂ ಆಗುವಂತಹ ವ್ಯವಸ್ಥೆಯನ್ನು ನಾವು ವ್ಯವಸ್ಥೆ ಮಾಡಿದ್ದೇವೆ. ಯಾವುದೇ ಒಂದು ರೀತಿಯ ತೊಂದರೆಯಾಗದಂಥ ದೃಷ್ಟಿಯಿಂದ ಅದಕ್ಕೆ ಸ್ವಯಂ ಸೇವಕರನ್ನು ಮಾಡಿದ್ದೇವೆ. ಹಾಗೆ ನೂರಾರು ಬಾಣಸಿಗರು ಈಗಾಗಲೇ ಅಲ್ಲಿ ಬಂಟರ ಭವನದ ಹತ್ತಿರ ತಯಾರಾಗಿದ್ದಾರೆ. ನಾಳೆನ ಬೆಳಗಿನ ಉಪಹಾರದ ವ್ಯವಸ್ಥೆಯನ್ನು ನೋಡಿಕೊಳ್ಳುವ ವ್ಯವಸ್ಥೆಗೆ ತಯಾರಾಗಿದ್ದಾರೆ. ಬಹುಶಃ ಇಂತಹ ಒಂದು ಬಾಣಸಿಗರನ್ನು ನಾವು ಮೊನ್ನೆ ಸಹಕಾರಿ ಸಪ್ತಾಹದಲ್ಲಿ ಉತ್ತಮವಾದಂತಹ ಸುಮಾರು 12,000 ಜನರಿಗೆ ಉಪಚಾರವನ್ನು ಮಾಡಿದಂತಹ ರೀತಿ ಇಲ್ಲಿಯೂ ಮಾಡ್ತೇವೆ. ಹಾಗೆ ಅವರಿಗೆ ಶೌಚಾಲಯ, ಇಲ್ಲಿ ಬರುವಂಥ ನಮ್ಮ ಕ್ರೀಡಾಪಟುಗಳಿಗೆ ಶೌಚಾಲಯದ ವ್ಯವಸ್ಥೆಯನ್ನು ಮಹಲಿಂಗೇಶ್ವರ ಕೈಗಾರಿಕಾ ತರಬೇತಿ ಸಂಸ್ಥೆಯ ಅವರಲ್ಲೂ ನಾವು ಕೇಳಿಕೊಂಡಿದ್ದೇವೆ. ಬಂಟರ ಭವನದಲ್ಲಿಯೂ ಅದರ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಮೇಲೆ ರಾಮಕೃಷ್ಣ ಶಾಲೆಯ ಎಲ್ಲ ಶೌಚಾಲಯಗಳನ್ನು ಕೇಳಿಕೊಂಡಿದ್ದೇವೆ. ಮತ್ತು ರಾಮಕೃಷ್ಣ ಶಾಲೆಯಲ್ಲಿ ಮಹಿಳೆಯರಿಗೆ ಉಪಹಾರ ಮತ್ತು ಊಟದ ವ್ಯವಸ್ಥೆಯನ್ನು ಬೇರೆ ವ್ಯವಸ್ಥೆಯನ್ನು ಮಾಡಿದ್ದೇವೆ. ವಾಹನ ಪಾರ್ಕಿಂಗ್ ಬಂದ ತಕ್ಷಣ ಇಲ್ಲಿ ಬಂಟರ ಭವನದಲ್ಲಿ ಇಳಿಸಿ ಮಹಲಿಂಗೇಶ್ವರ ದೇವಸ್ಥಾನದ ಗದ್ದೆಯಲ್ಲಿ ಆ ಒಂದು ವಾಹನದ ವ್ಯವಸ್ಥೆಯನ್ನು, ವಾಹನಗಳಿಗೆ ಪಾರ್ಕಿಂಗಿನ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಬಹುಶಃ ಯಾವುದೇ ಒಂದು ರೀತಿಯಲ್ಲಿ ಗಡಿಬಿಡಿಯಾಗದಂತಹ ದೃಷ್ಟಿಯಿಂದ, ಯಾವುದೇ ವಿಚಲಿತರಾಗದಂತಹ ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ನಾವು ಇದಕ್ಕೆ ಮುಂದೆಯೂ ಸುಮಾರು 1 ಲಕ್ಷ ಜನರನ್ನು ಸೇರಿಸಿಕೊಂಡು ಮಂಗಳೂರಿನ ನೆಹರು ಮೈದಾನದಲ್ಲಿ ನಾವು ನಮ್ಮ ಅಧ್ಯಕ್ಷರಾದ ಡಾಕ್ಟರ್ ಎನ್ ರಾಜೇಂದ್ರ ಕುಮಾರ್ ರವರ 75ನೇ ವರ್ಷದ ಹುಟ್ಟುಹಬ್ಬದ ಕಾರ್ಯಕ್ರಮವನ್ನು ಸಂಘಟಿಸಿದ್ದೇವೆ. ಅದರ ಅನುಭವ ನಮ್ಮಲ್ಲಿದೆ. ಆ ಒಂದು ಕಾರ್ಯಕ್ರಮವು ಯಾವುದೇ ಒಂದು ತೊಂದರೆಯಾಗದಂಥ ದೃಷ್ಟಿಯಿಂದ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಅದಕ್ಕಿಂತಲೂ ಇದನ್ನು ಸುಸಜ್ಜಿತವಾಗಿ ಯಾರಿಗೂ ಯಾವುದೇ ರೀತಿಯಿಂದ ಅನಾನುಕೂಲ ಆಗಬಾರ್ದು ಎನ್ನುವಂಥ ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ಸಂಘಟಿಸಿದ್ದೇವೆ. ಪ್ರತಿಕೂಲ ವಾತಾವರಣ ಇಲ್ಲದಂತಹ ದೃಷ್ಟಿ ನಮ್ಮಲ್ಲಿದೆ. ಅದಕ್ಕೆ ಅನುಕೂಲವಾದಂತಹ ಎಲ್ಲ ವಾತಾವರಣವನ್ನು ಮಾಡಿದ್ದೇವೆ. ನಮ್ಮಲ್ಲಿ ಬೇಕಾದಂತಹ ವ್ಯವಸ್ಥೆಯನ್ನು ಮಾಡಿಕೊಂಡು, ಸ್ವಯಂ ಸೇವಕರನ್ನು ಮಾಡಿಕೊಂಡು ನಾವು ಈ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಅದೇ ರೀತಿ ಆಟೋಟ ಸ್ಪರ್ಧೆಗಳಿಗೆ ದಯಾನಂದ ರೈ ಮತ್ತು ಪ್ರೇಮನಾಥ್ ಶೆಟ್ಟಿಯವರ ತಂಡ ಸುಮಾರು 35 ಅಂಪೈರ್ಗಳನ್ನು ಈ ಕ್ರೀಡಾಂಗಣದಲ್ಲಿ ನಾಳೆಯ ದಿವಸ ಬರಲಿಕ್ಕಿದ್ದಾರೆ. ಅದೇ ರೀತಿ ಈ ಕ್ರೀಡಾಂಗಣವನ್ನು ಸಜ್ಜುಗೊಳಿಸುವಂಥ ಕೆಲಸ ಕಾರ್ಯದಲ್ಲಿ ನಮ್ಮ ಎಲ್ಲ ಇಲ್ಲಿನ ಪುತ್ತೂರು ತಾಲೂಕಿನ ಎಲ್ಲ ಪಿ ಟಿ ಮಾಸ್ಟರ್ಗಳು ಮತ್ತು ವಿದ್ಯಾರ್ಥಿ ವೃಂದದವರು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಎನ್ನುವಂಥದ್ದನ್ನು ಹೇಳಲಿಕ್ಕೂ ಸಂತೋಷ ಪಡ್ತೇವೆ. 3-4 ದಿವಸದಿಂದ ಈ ಕ್ರೀಡಾಂಗಣದಲ್ಲಿ ಸುಮಾರು 100ಕ್ಕಿಂತಲೂ ಹೆಚ್ಚಿನ ನಮ್ಮ ಕ್ರೀಡಾಭಿಮಾನಿಗಳು, ವಿದ್ಯಾರ್ಥಿಗಳು ಸೇರಿಕೊಂಡು ಈ ಒಂದು ಸಿಂಥೆಟಿಕ್ ಟ್ರ್ಯಾಕ್ನ ಥರ ಈ ಒಂದು 100 ಮೀಟರ್ ಮತ್ತು 400 ಮೀಟರ್ ಗ್ರೌಂಡಿಗೆ ಸಿಂಥೆಟಿಕ್ ಟ್ರ್ಯಾಕಿನ ಥರ ಮಾಡುವಂಥ ವ್ಯವಸ್ಥೆಯನ್ನು, ಪೇಂಟನ್ನು ಅಳವಡಿಸುವುದರ ಮೂಲಕ ಮಾಡ್ತಾ ಇದ್ದೇವೆ. ಈಗ ಟ್ರ್ಯಾಕ್ ಕೂಡ ಆಗ್ತಾಯಿದೆ. ಹಗ್ಗ ಜಗ್ಗಾಟಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು ಮಾಡ್ತಾ ಇದ್ದೇವೆ. ಬಹುಶಃ ಎಲ್ಲ ಈ ಮಹಲಿಂಗೇಶ್ವರನ ಕೃಪೆಯಿಂದ ಈ ಕ್ರೀಡಾಂಗಣ ಸಜ್ಜುಗೊಂಡಿದೆ ಎನ್ನುವಂಥದ್ದನ್ನು ಹೇಳಲಿಕ್ಕೂ ಸಂತೋಷ ಪಡ್ತೇನೆ. ಬಹುಮಾನಗಳು ಯಾವ ರೀತಿ ಇರ್ತದೆ? ಬಹುಮಾನಗಳು ನಾವು ನಮ್ಮ ಹಳ್ಳಿಗಾಡಿನ ವ್ಯಕ್ತಿಗಳು ಬರ್ತಾ ಇದ್ದಾರೆ. ನಾವು ನಮ್ಮ ಪಥಸಂಚಲನಕ್ಕೆ 5 ಬಹುಮಾನಗಳನ್ನ ನೀಡುವರಿದ್ದೇವೆ. ಪ್ರಥಮ, ದ್ವಿತೀಯ ಮತ್ತು 3 ಭಾಗವಹಿಸಿದ ತಂಡಗಳಿಗೆ ನೀಡುವಂಥ ವ್ಯವಸ್ಥೆಯನ್ನು, ಶೀಲ್ಡನ್ನು ನೀಡ್ತೇವೆ. ಅದು ತಾಲೂಕು ಕೇಂದ್ರದಲ್ಲಿ ಅವರು ಇಟ್ಟುಕೊಳ್ಳುವಂಥ ವ್ಯವಸ್ಥೆಯನ್ನು ಮಾಡ್ತೇವೆ. ಮತ್ತು ಪ್ರತಿಯೊಬ್ಬ ಕ್ರೀಡಾಪಟುವಿಗೆ ಅವರಿಗೆ ಉಪಯೋಗವಾಗುವಂತಹ ದೃಷ್ಟಿಯಿಂದ ಸ್ಟೀಲ್ನ ಪಾತ್ರೆಗಳನ್ನು ಪ್ರಥಮ, ದ್ವಿತೀಯ, ತೃತೀಯ ಎನ್ನುವಂತಹ ದೃಷ್ಟಿಯಿಂದ ಅದನ್ನು ಮಾಡಿದೆ. ಸುಮಾರು 500ಕ್ಕಿಂತ ಹೆಚ್ಚು ಬಹುಮಾನಗಳನ್ನು ನೀಡುವಂಥ ವ್ಯವಸ್ಥೆಗಳು, ಅದು ಉಪಯೋಗ ಆಗಬೇಕು. ನಾವು ಶೀಲ್ಡ್ಗಳನ್ನು ಕೊಟ್ಟಲ್ಲಿ ಯಾರ ಮನೆಯಲ್ಲಿ ಇಡುವಂತಹ ಚರ್ಚೆಗಳಾಗ್ತದೆ. ಇದು ಭಾಗವಹಿಸಿದಂತಹ 12 ಜನ, ಇವತ್ತು ಹಗ್ಗ ಜಗ್ಗಾಟದಲ್ಲಿ 12 ಜನ ಕ್ರೀಡಾಪಟುಗಳು ಭಾಗವಹಿಸ್ತಾರೆ. ಅವರಿಗೆ 12 ಬಹುಮಾನಗಳನ್ನು ನೀಡ್ತೇವೆ. ದೊಡ್ಡ ಸ್ಟೀಲ್ನ ಪಾತ್ರೆಗಳನ್ನು ನೀಡ್ತೇವೆ. ದ್ವಿತೀಯಕ್ಕೂ ಹಾಗೆ 12
ದ್ವಿತೀಯ ಪಾತ್ರೆಗಳನ್ನು ನೀಡ್ತೇವೆ. ತೃತೀಯಕ್ಕೂ ನಾವು ತೃತೀಯ 12 ಪಾತ್ರೆಗಳನ್ನು ನೀಡ್ತೇವೆ. ಇಂಡಿವಿಜುವಲ್ ಓಟಕ್ಕೆ ದೊಡ್ಡ ಪಾತ್ರೆಯನ್ನು ಕೊಡ್ತೇವೆ. ದ್ವಿತೀಯಕ್ಕೆ ಸ್ವಲ್ಪ ಸಣ್ಣದು, ಥರ್ಡಿಗೆ ಸ್ವಲ್ಪ ಸಣ್ಣದ ಅಂತರವನ್ನು ಕಾಯುವಂಥ ವ್ಯವಸ್ಥೆಯನ್ನು ಮಾಡ್ತೇವೆ. ನಾವು ಕೊಟ್ಟಂಥ ವಸ್ತುಗಳು ಉಪಯೋಗ ಆಗಬೇಕು, ಮನೆ ಬಳಕೆಗೆ ಆಗಬೇಕು ಎನ್ನುವಂಥ ದೃಷ್ಟಿಯಿಂದ ನಮ್ಮ ಅಧ್ಯಕ್ಷರು ಆ ಸೂಚನೆಯನ್ನು ನೀಡಿದ್ದಾರೆ. ಆ ರೀತಿ ನಾವು ಮಾಡಿದ್ದೇವೆ. ಒಂದು ಉತ್ತಮವಾದಂತಹ ವ್ಯವಸ್ಥೆ ಆಶಯವನ್ನು ಇಟ್ಟುಕೊಂಡು ಪುತ್ತೂರು ತಾಲೂಕಿನಲ್ಲಿ ನಭೂತೋ ಎನ್ನುವಂತಹ ರೀತಿಯಲ್ಲಿ ಇದು ಆಗಬೇಕು ಮತ್ತು ಭವಿಷ್ಯದಲ್ಲಿ ಇಂತಹ ಕಾರ್ಯಕ್ರಮಗಳು ಇನ್ನಷ್ಟು ನಡೆಸುವಂತಹ ರೀತಿಯಲ್ಲಿ ಆಗಬೇಕು ಎನ್ನುವಂಥ ಉದ್ದೇಶದಿಂದ ಪುತ್ತೂರು ತಾಲೂಕಿನಲ್ಲಿ ಆಯೋಜಿಸಿದ್ದೀರಿ. ಅದಕ್ಕೆ ಬೇಕಾದಂತಹ ಸಿದ್ಧತೆಗಳನ್ನು ಕೂಡ ನಡೆಸ್ತಾ ಇದ್ದೀರಿ. ಅಭಿನಂದನೆಗಳು. ಕಾರ್ಯಕ್ರಮ ಒಳ್ಳೆಯದಾಗಲಿ ಎನ್ನುವಂಥದ್ದು ಸುದ್ದಿಯ ಆಶಯ ಕೂಡ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇದು ನವೆಂಬರ್ 30 ನಾಳೆಯ ದಿವಸ ಪುತ್ತೂರು ತಾಲೂಕು ಜೂನಿಯರ್ ಕಾಲೇಜು ಕೊಂಬೆಟ್ಟು ಕ್ರೀಡಾಂಗಣದಲ್ಲಿ ನಡೆಯುವಂತಹ ಸಹಕಾರಿಗಳ ಒಂದು ಕ್ರೀಡಾಕೂಟ, ಜಿಲ್ಲಾ ಮಟ್ಟದ ಕ್ರೀಡಾಕೂಟ. ಸರಿಸುಮಾರು 15ರಿಂದ 20 ಸಾವಿರ ಮಂದಿ ಭಾಗವಹಿಸಿ ಈ ಒಂದು ಕ್ರೀಡಾಂಗಣದಲ್ಲಿ ಕ್ರೀಡಾ ಜ್ಯೋತಿಯನ್ನು ಬೆಳಗಿಸುವುದರ ಮುಖಾಂತರ ಹಾಗೂ ವಿವಿಧ ಕ್ರೀಡೆಗಳಲ್ಲಿ ಭಾಗವಹಿಸುವಂತಹ ಒಂದು ಅತ್ಯದ್ಭುತವಾದಂತಹ ಕ್ರೀಡಾ ಒಂದು ಕ್ಷಣ ನಾಳೆಯ ದಿವಸ ನಡೆಯುವಂಥದ್ದು ಮತ್ತು ಯಾವ ರೀತಿಯಾಗಿ ಇದಕ್ಕೆ ವ್ಯವಸ್ಥೆಗಳಾಗಿವೆ ಅನ್ನುವಂಥರ ಬಗ್ಗೆ ಇದರ ಸಂಚಾಲಕರಾಗಿರುವಂತಹ DCC ಬ್ಯಾಂಕ್ನ ನಿರ್ದೇಶಕರು ಆಗಿರುವ ಶಶಿಕುಮಾರ್ ರೈ ಬಾಲ್ಯೋಟಿ ಇವರು ನೀಡಿರುವಂತಹ ಮಾಹಿತಿ. ಇದು DCC ಬ್ಯಾಂಕ್ನ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ MN ರಾಜೇಂದ್ರ ಕುಮಾರ್ ಅವರ ಮಾರ್ಗದರ್ಶನ ಮತ್ತು ಸಲಹೆ ಸಹಕಾರದ ಜೊತೆಗೆ ಪುತ್ತೂರು ತಾಲೂಕಿನಲ್ಲಿ ಇದು ನಡೆಯಬೇಕೆನ್ನುವಂಥವರ ವಿಶೇಷ ಆಶಯದ ಜೊತೆಗೆ ನಾಳೆಯ ದಿವಸ ಪುತ್ತೂರು ತಾಲೂಕಿನಲ್ಲಿ ಅತ್ಯದ್ಭುತವಾದಂಥ ಒಂದು ಕ್ರೀಡಾಕೂಟ ನಡೆಯುತ್ತಾ ಇದೆ ಎನ್ನುವಂಥದ್ದು ಸುದ್ದಿ ಕೊಡ್ತಾ ಇರುವಂಥ ವಿಶೇಷವಾದಂತಹ ವರದಿ. ಸಚಿನ್ ಜೊತೆಗೆ ಉಮೇಶ್ ಮಿತ್ತಡ್ಕ, ಸುದ್ದಿ ನ್ಯೂಸ್, ಪುತ್ತೂರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.